ಸಮಾಜ ಸೇವಾ ಸಂಸ್ಥೆಯಾದ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಗೆ 20ನೇ ವರ್ಷದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ವಿಂಶತಿ ಸಂಭ್ರಮ ಹಾಗೂ ಆಪದ್ ಬಾಂಧವ ಕೃತಿ ಬಿಡುಗಡೆ ಸಮಾರಂಭ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಬಳಕಾಡ್ ಅವರು ಮಾಹಿತಿ ನೀಡಿದರು. ಡಿಸೆಂಬರ್ 1ರಂದು ಹೋಟೆಲ್ ಸ್ವದೇಶ್ನ ಸ್ವರ್ಗ ಸಭಾಭವನದಲ್ಲಿ ವಿಂಶತಿ ಸಂಭ್ರಮ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನ ಉಡುಪಿ ಜಿಲ್ಲಾ ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಿರಿ ವಿನ್ಸೆಂಟ್ ಡಯಾಸ್ ಮಾಡಲಿದ್ದು, ಯುವ ಸಾಹಿತಿ ತಾರನಾಥ್ ಮೇಸ್ತಾ ಬರೆದಿರುವ ಆಪದ್ ಬಾಂಧವ ಕೃತಿಯನ್ನ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಮೋಹನ್ ಆಳ್ವ ಅವರು ಬಿಡುಗಡೆಗೊಳಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಸಮಾಜ ಸೇವೆ ಸಂಸ್ಥೆಯಾದ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಉಡುಪಿ ಇದು ಜನ್ಮ ತಾಳಿ 20 ವರ್ಷಗಳು ಕಳೆದಿದೆ. ಇದರ 20ನೇ ವರ್ಷದ ವಾರ್ಷಿಕೋತ್ಸವದ ವಿಂಶತಿ ಸಂಭ್ರಮ 2019 ಕಾರ್ಯಕ್ರಮ ಹಾಗೂ ಆಪದ್ ಬಾಂಧವ ಕೃತಿ ಬಿಡುಗಡೆಯು ಚಿತ್ರರಂಗ ಸರ್ಕಲ್ ಬಳಿಯ ಹೋಟೆಲ್ ಸ್ವದೇಶ್ ಹೆರಿಟೇಜ್ ಇದರ 3ನೇ ಮಹಡಿಯಲ್ಲಿರುವ ಸ್ವರ್ಗ ಸಭಾಂಗಣದಲ್ಲಿ ಡಿಸೆಂಬರ್ 1 ಭಾನುವಾರ ಬೆಳಿಗ್ಗೆ 10:30ಕ್ಕೆ ನಾಗರಿಕರ ಸಮಿತಿ ಅಧ್ಯಕ್ಷರಾದ ಎಂ ಶ್ರೀ ನಾಗೇಶ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಉಡುಪಿ ಜಿಲ್ಲಾ ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಿರಿ ವಿನ್ಸೆಂಟ್ ಡಯಾಸ್ ಅವರು ನೆರವೇರಿಸಲಿದ್ದಾರೆ. ಯುವ ಸಾಹಿತಿ ತಾರನಾಥ್ ಮೇಸ್ತಾ ಶಿರೂರು ಬರೆದಿರುವಂತಹ ಆಪದ್ ಬಾಂಧವ ಕೃತಿಯನ್ನು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಬಿಡುಗಡೆಗೊಳಿಸಲಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಾಗರಿಕ ಸಮಿತಿಯ ಅಧ್ಯಕ್ಷ ನಾಗೇಶ್ ಹೆಗ್ಡೆ, ಸದಸ್ಯ ತಾರನಾಥ್ ಮೇಸ್ತಾ ಕೆ, ಬಾಲಗಂಗಾಧರ್, ಅಶೋಕ್ ಪೈ, ಮೊಹಮ್ಮದ್ ಉಪಸ್ಥಿತರಿದ್ದರು.